ಧರ್ಮಸ್ಥಳ ನೂತನ ಪೊಲೀಸ್ ಠಾಣೆಯ ಶಂಕುಸ್ಥಾಪನೆ ಕಾರ್ಯಕ್ರಮ ಧರ್ಮಸ್ಥಳದಲ್ಲಿ ನಡೆಯಿತು. ಭೂಮಿ ಪೂಜೆ ಕಾರ್ಯಕ್ರಮವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಗೃಹ ಸಚಿವರಾದ ಆರಗ ಜ್ಞಾನೇಂದ್ರ ಇಲಾಖೆಯ ಮುಂದಿನ ಯೋಜನೆಯ ಬಗ್ಗೆ ವಿವರಿಸಿದರು. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ಇವತ್ತು ಒಂದೇ ವರ್ಷ 100 ಪೊಲೀಸ್ ಸ್ಟೇಷನ್ನ ಕಟ್ಟಡವನ್ನು 200 ಕೋಟಿಯಲ್ಲಿ ಕಟ್ತಾ ಇದ್ದೀವಿ. ಒಂದು 100 ಪೊಲೀಸ್ 200 ಕೋಟಿಯನ್ನು ಈಗಾಗಲೇ ರಿಲೀಸ್ ಮಾಡಿದ್ದೀವಿ. ಟೆಂಡರ್ ಕೂಡ ಅವರು ಮಾಡಿದ್ದಾರೆ. ನಮ್ಮ ಮುಖ್ಯ ಇಂಜಿನಿಯರ್ ಇಲ್ಲೇ ಇದ್ದಾರೆ. ಇದೊಂದು ಬಹಳ ದೊಡ್ಡ ಪರಿವರ್ತನೆ. ಇನ್ನು ಕೇವಲ 13 ಸ್ಟೇಷನ್ಗೆ ಕಟ್ಟಡ ಆದರೆ ನಮ್ಮದು ಮುಗೀತು, 100% ಮುಗೀತು. 13 ಸ್ಟೇಷನ್ ಉಳ್ಕೊಳುತ್ತೆ. ನಾನು ಹೇಳಿದೆ ಅದನ್ನು ಸೇರಿಸಿ ಮಾಡಿ ಸರ್ಕಾರದಿಂದ ಏನಾದ್ರು ಮಾಡಿಸ್ತೀನಿ ಅಂತ. ಹಾಗೆಯೇ ಪೊಲೀಸ್ ವಸತಿ, ನಮ್ಮ ಪೊಲೀಸರ ಮನೆ ನೋಡಿದ್ರೆ ದೇವರೇ ಕಾಪಾಡಬೇಕು. ಹಾಗಾಗಿ ಪೊಲೀಸ್ ವಸತಿ ಗೃಹಗಳಷ್ಟೇ ಈಗಾಗಲೇ 11,000 ಮನೆಗಳನ್ನು ಕಳೆದ 2 ವರ್ಷದಲ್ಲಿ ನಾವು ಕಟ್ಟಿ ನಮ್ಮ ಪೊಲೀಸರಿಗೆ ಕೊಟ್ಟಿದ್ದೇವೆ. 49% ಪೊಲೀಸಿಗೆ ಈಗಾಗಲೇ ಒಳ್ಳೆಯ ವಸತಿ ಗೃಹಗಳನ್ನು ನಾವು ಕೊಟ್ಟಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥದ್ದು ಪೊಲೀಸ್ ಗೃಹ 2025ನೇ ಇಸ್ವಿಗೆ ನಾವಿನ್ನು 10,000 ಮನೆಗಳನ್ನು ಕಟ್ಟಿ ಅವರಿಗೆ ಕೊಡ್ತಾ ಇದ್ದೀವಿ. ಬಜೆಟ್ನಲ್ಲಿ ಕೂಡ ಒಪ್ಪಿಗೆ ಆಗಿದೆ. ನಿನ್ನೆ ದಿನ ಕ್ಯಾಬಿನೆಟ್ನಲ್ಲಿ ಕೂಡ ಒಪ್ಪಿಗೆ ಆಗಿದೆ. ಅಷ್ಟು ಕೊಟ್ಟುಬಿಟ್ರೆ ನಮ್ಮ ಪೊಲೀಸರಿಗೆ ವಸತಿ ಸಮಸ್ಯೆ ಮುಗೀತದೆ.